ನಾಡು. ಇಲ್ಲಿ ಎದುರು ಕಾಣುವಂತಹ ಗದ್ದೆಯಲ್ಲಿ ದೊಂಪ ಹಾಕಿ ಆಗ್ತಾ ಇತ್ತಂತೆ. ಮುಂಚೆ ಮನೆಯಲ್ಲಿ ಹಾಲಲ್ಲಿ ಆಗುವ ಕ್ರಮ ಇರಲಿಲ್ಲ. ನಮ್ಮ ತೀಯ ಸಮಾಜದ ಯಾರಿಗೆಲ್ಲ ಮದುವೆ ಆಗುವುದಕ್ಕಿದೆಯೋ ವರ್ಷಕ್ಕೆ ಒಂದು ದಿವಸ ಇಲ್ಲಿ ದೊಂಪ ಹಾಕಿ ಅಲ್ಲಿ ಮದುವೆ ಆಗುವಂಥ ಒಂದು ದೊಡ್ಡ ಕ್ಷೇತ್ರ ಇದೆ. ಇದು ನಮ್ಮ ಒಲ್ಲಾಲ ಕ್ಷೇತ್ರಕ್ಕೆ ಸೇರಿದಂತಹ ಇದು ಸ್ಥಳ. ಮತ್ತು ಇಲ್ಲಿ ಭಗವತಿಯನ್ನು ದೀಪ ಸಾನ್ನಿಧ್ಯದ ಮೂಲಕ ನಾವು ಆರಾಧಿಸ್ತೇವೆ. ಯಾಕಂದರೆ ಇದರ ಕೇಂದ್ರ ಸ್ಥಾನ ಇರುವುದು ಉಳ್ಳಾಲದಲ್ಲಿ. ಆದ್ದರಿಂದ ಇಲ್ಲಿ ದೀಪಾರಾಧನೆಯ ಮೂಲಕ ಇಲ್ಲಿ ನಾವು ಭಗವತಿಯನ್ನು ಆರಾಧಿಸಿಕೊಂಡು ಬರ್ತೇವೆ. ದೀಪದಲ್ಲಿ ನಾವು ಭಗವತಿಯನ್ನು ಕಾಣ್ತೇವೆ. ಈಗ ನಮ್ಮ ಚಿದಾನಂದ ಗುರಿಕಾರರು ನಮ್ಮ ಉಳ್ಳಾಲ ಕ್ಷೇತ್ರದ ಗುರಿಕಾರರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಇದನ್ನು ಬಹಳ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದವರು ಇವರ ತಂದೆಯವರಾದಂತಹ ಸನ್ಮಾನ್ಯ ನಂದ್ಯ ಸುಂದರ ಬೆಳ್ಚಾಡ್ರವರು. ಅವರು ನಮ್ಮ ಉಳ್ಳಾಲ ದೇವಸ್ಥಾನದ ಮುಕ್ತೇಸರರು, ಹಾಗೆ ನಮ್ಮ ಈ ನಂದ್ಯ ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿದ್ದಾರೆ. ಅವರ ಯಜಮಾನಿಕೆಯಲ್ಲಿ ಈ ಕ್ಷೇತ್ರ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಆಗಿ ಆ ಬಳಿಕ ಇದು ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇನ್ನು ಇದರ ಬಗ್ಗೆ ಕೂಲಂಕುಷವಾಗಿ ಮಾಹಿತಿ ಕಲೆ ಹಾಕಲು ಹೊರಟಾಗ ನಮಗೆ ತಿಳಿದು ಬಂದದ್ದು, ಉಳ್ಳಾಲ ಪರಿಸರದಲ್ಲಿ ಆರಾಧನೆಗೊಳ್ಳುತ್ತಿರುವಂತಹ ಶ್ರೀ ಚೀರ್ಮ ಭಗವತಿ ಕ್ಷೇತ್ರದಿಂದ ಈ ಹಿಂದೆ ಪೊಳಲಿ ಕ್ಷೇತ್ರಕ್ಕೆ ಭಂಡಾರದ ಆಗಮನವಾಗುತ್ತಿತ್ತು. ತದಬಳಿಕ ಅಲ್ಲಿಯ ಆಚಾರ ಪಟ್ಟವರು, ಗುರಿಕಾರರು ಹಾಗೂ ಆಡಳಿತ ಮಂಡಳಿಯ ಮತ್ತು
ಶ್ರೀ ತಾಯಿಯ ಅಪ್ಪಣೆಯಂತೆ ನಂದ್ಯ ತರವಾಡು ಪರಿಸರದಿಂದ ತಾಯಿಯು ಜ್ಯೋತಿ ಸ್ವರೂಪಳಾಗಿ ಇಲ್ಲಿ ಬಂದು ನೆಲೆ ನಿಂತು ಈಗ ಇಲ್ಲಿಂದ ಪೊಳಲಿ ಕ್ಷೇತ್ರಕ್ಕೆ ಭಂಡಾರ ಹೋಗುವಂತಹ ಆಚಾರ ವಿಚಾರಗಳನ್ನ ಕಾಲಕ್ರಮೇಣವಾಗಿ ನಡೆಸಲಾಯಿತು ಎಂದು ತಿಳಿದು ಬಂತು. ಬನ್ನಿ ವೀಕ್ಷಕರೇ, ಇನ್ನು ನಂದ್ಯ ತರವಾಡಿನಿಂದ ಪೊಳಲಿ ಕ್ಷೇತ್ರಕ್ಕೆ ಯಾವ ರೀತಿ ಭಂಡಾರದ ಆಗಮನವಾಯಿತು, ಪೊಳಲಿ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಪ್ರಾರಂಭಕ್ಕೂ ನಂದ್ಯ ತರವಾಡಿನಿಂದ ಬರುವಂತಹ ಭಂಡಾರದ ಆಗಮನಕ್ಕೂ ಇರುವಂತಹ ಸಂಬಂಧದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಮಗೆ ನೀಡಿದವರು ಯಕ್ಷಗಾನ ಸಂಘಟಕರು, ಕೆನರಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಯುತ ಜನಾರ್ದನ್ ಅಮ್ಮುಂಜೆ ಅವರಿಂದ. ಮೀನ ಸಂಕ್ರಮಣದ ಈ ದಿವಸದಿಂದ ಮೊದಲುಗೊಂಡು ಒಂದು ತಿಂಗಳ ಪರ್ಯಂತ ಇತಿಹಾಸ ಪ್ರಸಿದ್ಧವಾದಂತಹ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ವರ್ಷಾವಧಿ ಉತ್ಸವದ ಪರ್ವಕಾಲ. ಈ ದಿವಸ ಧ್ವಜಾರೋಹಣ ಆಗಿ ನಾಳೆ ಬೆಳಿಗ್ಗೆ ಕುದಿ ಕರೆದು ಎಷ್ಟು ದಿವಸದ ಜಾತ್ರೆ ಎಂಬುದು ನಿಶ್ಚಯ ಆಗಿ ಆ ಬಳಿಕ ಜಾತ್ರೆ ನಡೆಯುವುದು ಪೊಳಲಿ ಕ್ಷೇತ್ರದ ಸಂಪ್ರದಾಯ. ಇವತ್ತಿನ ಈ ಧ್ವಜಾರೋಹಣಕ್ಕೆ ಈ ನಂದ್ಯ ಕ್ಷೇತ್ರದಿಂದ ಭಗವತಿ ಸಾನ್ನಿಧ್ಯ, ಭದ್ರಕಾಳಿ ಬಿಂಬ, ಅರಸುಗಳ ದೈವ, ಅರಸು ದೈವದ ಆಯುಧ, ಹಾಗೆ ಕದುರ್ಮುಡಿಯನ್ನು ಹಿಡಿದುಕೊಂಡು ಸೂಟೆಯ ಬೆಳಕಿನಲ್ಲಿ ಪವಿತ್ರ ಫಲ್ಗುನಿ ನದಿಯನ್ನು ದೋಣಿಯ ಮುಖಾಂತರ ದಾಟಿ ಆ ಬಳಿಕ ಸುಲಕ್ಕಿ ಪಡುಪು ಮಹಮ್ಮಾಯಿ ಕಟ್ಟೆಗೆ ಬಂದು ಅಲ್ಲಿ ಪ್ರದಕ್ಷಿಣೆ ಬಂದು ದೇವರನ್ನು ಪ್ರಾರ್ಥಿಸಿ ಆ ಬಳಿಕ ವಾದ್ಯ ಘೋಷಗಳೊಂದಿಗೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಈ ನಂದ್ಯ ಕ್ಷೇತ್ರದಿಂದ ಪೊಳಲಿ ಕ್ಷೇತ್ರಕ್ಕೆ ಭಂಡಾರ ಹೋಗುವುದು ಅದು ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಸಂಪ್ರದಾಯ. ಈ ನಂದ್ಯ ಕ್ಷೇತ್ರ ಎಂಬುದು ನಮ್ಮ ತೀಯ ಸಮಾಜದ 18 ಭಗವತಿ ಕ್ಷೇತ್ರಗಳಲ್ಲಿ ಒಂದಾದಂತಹ ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರಕ್ಕೊಳಪಟ್ಟ ನಂದ್ಯ ಮನೇಲ್ ಗ್ರಾಮದ ಕೇಂದ್ರ ಸ್ಥಾನ. ಇಲ್ಲಿ ಭಗವತಿ, ಭದ್ರಕಾಳಿ, ಅರಸು ದೈವಗಳು, ಹಾಗೆ ವಿಷ್ಣುಮೂರ್ತಿ, ತೊಂಡಚಮಾರ್, ಹಾಗೆ ಪರಿವಾರ ದೈವಗಳನ್ನು ಇಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಪೊಳಲಿ ಕ್ಷೇತ್ರಕ್ಕೂ ಈ ನಂದ್ಯ ಕ್ಷೇತ್ರಕ್ಕೂ ಅಥವಾ ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರಿಗೂ ಈ ಭಗವತಿ ಮಾತೆಗೂ ಒಂದು ನಿಕಟವಾದಂತಹ ಸಂಬಂಧ ಇದೆ. ಪೊಳಲಿ ಧ್ವಜಾರೋಹಣ ಆಗಬೇಕಾದ್ರೆ ಇಲ್ಲಿಂದ ಭಂಡಾರ ಹೋಗಿ ಆ ಬಳಿಕ ಧ್ವಜಾರೋಹಣ ಆಗುವುದು ಅದು ಸಂಪ್ರದಾಯ. ಇದನ್ನು ನಮ್ಮ ಹಿರಿಯರು ಬಹಳ ವರ್ಷಗಳಿಂದ ಬಹಳ ಶಿಸ್ತುಬದ್ಧವಾಗಿ, ಕ್ರಮಬದ್ಧವಾಗಿ, ಭಯ ಭಕ್ತಿಯಿಂದ ಇದನ್ನು ಆಚರಿಸಿಕೊಂಡು ಬಂದಿದ್ದಾರೆ. ತರವಾಟ ಧರ್ಮದ ತಂಬ್ರಾಟಿ ನಾಲ್ವರು ಕಾರ್ಯಕರ್ತ ತೊಂಡಚ್ಚಮಾರಿ ವಿಷ್ಣುಮೂರ್ತಿನಿ അങ്ങനെ ജുമാതി വണ്ടന്മാരും മൈസന്തായന് കള്ളൂട്ടി പഞ്ചുള്ളി പാറ കള്ളൂട്ടി രാവ് കുളിയ പുറത്തിയമ്മനെ അങ്ങനെ മണ്ണ് പറഞ്ഞ ഗുരുകാരന്മാരെ മുന്നിലിട്ട് അങ്ങനത്തെ ബാക്കുന്ന പൊളാളി രാജരാജേശ്വരൻ്റെ സന്നിധിക്ക് നന്ദ്യമണിയിൽ നിന്ന്
ഏത് കാലം ആ ബന്ധം ഉറപ്പിച്ചിരുന്ന നമുക്ക് ചിലമൻസന്മാർക്ക് അറിവ് തന്ന പ്രകാരം ഇന്നത്തെ നാളിൽ ഇന്നിപ്പോൾ കുറി മുഹൂർത്തം കഴിക്കാനായിട്ട് നന്ദ്യ മണ്ണിൽ നിന്ന് ആ പൊളളി രാജരാജേശ്വരത്തിൻ്റെ സന്നിധിക്ക് പോകുന്നങ്ങനത്തെ കാലം നേരം അത് ബസകളികമോ അമൃത കളികമോ നമുക്ക് പറയാൻ സാധിക്കല്ല. അത് ഇത്രയും ബസമുണ്ടെന്ന് ആ ബസത്തിൻ്റെ നെറ്റിൻ്റെ പക്കല് വെച്ചിട്ട് അമൃതത്തിനെ ഈ നേരത്തെ ഒതുക്കിയിട്ട് ആസാനത്തിൻ്റെ ഭാഗത്ത് അടിച്ചു കെട്ടിട്ട് സമ്പത്തിൻ്റെ ഭാഗത്ത് ഉറപ്പിച്ചിട്ട് ഇന്ന് പോകുന്നങ്ങനത്തെ ആ സഞ്ചാരത്തിൽ എത്ര ഏറെക്കുറവുണ്ടെങ്കിൽ ആ കുറവിനെല്ലാം അടക്കിട്ട് പിടിച്ചിട്ട് വേളയിൽ ജനനാത്ത ആ കാര്യത്തിന് എല്ലാവരും ഇടംബലം നിപ്പിച്ചിട്ട് കെട്ടിന് വിഘ്നം വരുത്താതെ നടത്തിയിരുന്നങ്ങനത്തെ ഗോപാലം ആ തറവാട്ടിലെ ധർമ്മ ജീവിതത്തിന് അങ്ങനെ തമ്പാട്ടിനാലും കാര്യക്കാരും ഉള്ളത്. ಈ ಭಂಡಾರ ಹೋಗಿ ಧ್ವಜಾರೋಹಣ ಆದ ನಂತರ ಪೊಲಲಿ ದೇವಸ್ಥಾನದಲ್ಲಿ
ಆರಾಡ ಕರೆಯುವುದು ಎನ್ನುವಂತಹ ಒಂದು ವಿಶಿಷ್ಟವಾದ ಸಂಪ್ರದಾಯ ನಡೆಯುತ್ತದೆ. ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಯಾವಾಗ ಜಾತ್ರೆ ಯಾವಾಗ ರಥೋತ್ಸವ ಎಂಬುದು ಮೊದಲೇ ತಿಳಿದಿರ್ತದೆ. ಆದರೆ ನಮ್ಮ ಈ ಪೊಲಳಿ ಕ್ಷೇತ್ರದಲ್ಲಿ ಇವತ್ತು ಧ್ವಜಾರೋಹಣ ಎಂಬುದಾಗಿ ಮಾತ್ರ ಗೊತ್ತು ವಿನಃ ಎಷ್ಟು ದಿವಸದ ಜಾತ್ರೆ, ಯಾವಾಗ ಚೆಂಡು ಬರ್ತದೆ, ಯಾವಾಗ ಬ್ರಹ್ಮರಥ ಬರ್ತದೆ, ಯಾವಾಗ ಆರಡ ಬರ್ತದೆ ಎಂಬುದು ಇಡೀ ರಾಜ್ಯದವರಿಗೂ ಬಿಡಿ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಗೊತ್ತಾಗುವುದಿಲ್ಲ. ಅದು ಗೊತ್ತಾಗುವುದು ಪುತ್ತಿಗೆಯ ಜೋಯಿಸರ ಕವಡೆಯ ಮನೆಯಲ್ಲಿ. ಇದಕ್ಕೆ ಒಂದು ವಿಶಿಷ್ಟವಾದಂತಹ ಸಂಪ್ರದಾಯ ಇದೆ. ಇಲ್ಲಿ ಪೊಲಳಿ ದೇವಸ್ಥಾನದ ನಟ್ಟೋಜ ಮನೆತನದವರು ನಮ್ಮ ಮೂಡುಬಿದ್ರೆ ಅರಸುಗಳ ಜ್ಯೋತಿಷರ ಮನೆಗೆ ಹೋಗುವಂತಹ ಕಟ್ಟುಪಾಡಿದೆ. ಅಲ್ಲಿ ಹೋಗಿ ಅವರು ಅಲ್ಲಿ ಕವಡೆಯಲ್ಲಿ ಇಟ್ಟು ಪೊಲಳಿ ದೇವಸ್ಥಾನದ ಜಾತ್ರೆ ಎಷ್ಟು ದಿವಸ ಎಂಬುದನ್ನು ಆ ಜ್ಯೋತಿಷರು ನಿಗದಿಪಡ್ತಾರೆ. ಆ ದಿವಸವನ್ನು ನಟ್ಟೋಜರ ಕಿವಿಯಲ್ಲಿ ಬಹಳ ಗೌಪ್ಯವಾಗಿ ಹೇಳ್ತಾರೆ. ಪೊಲಳಿಗೆ ಬಂದು ಪೊಲಳಿ ದೇವಸ್ಥಾನದಲ್ಲಿ ಇದ್ದು ಕಂಚಿಲ್ದ ಬಲಿ ಆದ ನಂತರ, ದೇವರ ರಥೋತ್ಸವ ಆದ ನಂತರ ಆ ನಟ್ಟೋಜ ಬಂಧುಗಳು ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹಿಂಬದಿಯಲ್ಲಿ ಹೋಗಿ ನಿಲ್ತಾರೆ. ಅಲ್ಲಿಗೆ ನಮ್ಮ ಪೊಲಳಿ ದೇವಸ್ಥಾನದ ಶೇರಿಗಾರರು ಹೋದಾಗ ಅವರ ಕಿವಿಯಲ್ಲಿ ಅದನ್ನು ಗೌಪ್ಯವಾಗಿ ಹೇಳ್ತಾರೆ. ಅವರು ಅದನ್ನು ತಿಳಿದುಕೊಂಡು ಬಂದು ದೇವಸ್ಥಾನದ ಗೋಪುರದಲ್ಲಿ ನಿಂತಿರ್ತಾರೆ. ಆನಂತರ ಆರಾಡ ಕರೆಯುವಂಥ ಒಂದು ವಿಶಿಷ್ಟವಾದ ಸಂಪ್ರದಾಯ. ಇದರ ಸಮಸ್ತ ಜವಾಬ್ದಾರಿ ತೀಯ ಸಮಾಜಕ್ಕೆ. ಅದು ನಮಗೆ ಪೊಲಳಿ ದೇವಸ್ಥಾನದಿಂದ ಸಿಕ್ಕಿದಂತಹ ಒಂದು ದೊಡ್ಡ ಪುಣ್ಯ. ತೀಯ ಸಮಾಜದ ಬಾಂಧವರು ನಂದ್ಯ ಗುರಿಕಾರರ ನೇತೃತ್ವದಲ್ಲಿ ಅಲ್ಲಿ ಪಂಬದ ಬಂಧುಗಳನ್ನು ಕರೆದುಕೊಂಡು ಬಂದು ಅಲ್ಲಿ ದೇವಸ್ಥಾನದ ಎದುರುಗಡೆ ಪ್ರಮಾಣ ಬಾವಿಗೆ ಒಂದು ಸುತ್ತು ಬಂದು ದೇವಸ್ಥಾನದ ಎದುರುಗಡೆ ಬಂದು ಅಲ್ಲಿ ವಿಶಿಷ್ಟವಾಗಿ ಅಲಂಕರಿಸಿದಂತಹ ಕದುರು ಮುಡಿಗೆ ನಮ್ಮ ಇಲ್ಲಿಂದ ಕೊಂಡು ಹೋದಂತಹ ಭದ್ರಕಾಳಿ ಬಿಂಬವನ್ನು ಪ್ರತಿಷ್ಠಾಪಿಸಿ ನಂದ್ಯದ ಗುರಿಕಾರರು ಅದನ್ನು 3 ಸುತ್ತು ತಿರುಗಿಸಲಿಕ್ಕಿದೆ. ಇದು ಒಂದು ವಿಶಿಷ್ಟವಾದಂತಹ ಸಂಪ್ರದಾಯ. ಆ ಬಳಿಕ ಅದನ್ನು ಕೆಳಗಿಳಿಸಿ ಪಂಬದ ಬಂಧುಗಳನ್ನು ದೇವಸ್ಥಾನದ ಗೋಪುರಕ್ಕೆ ಕರೆದುಕೊಂಡು ಬರ್ತೇವೆ. ಅಲ್ಲಿ ಅವರು ನಿಂತಿರುವಾಗ ನಮ್ಮ ಅರಸು ದೈವಗಳ ಆಯುಧವನ್ನು ಅಲ್ಲಿ ನಾವು ಪಂಬದ ಬಂಧುಗಳ ಕೈಯಲ್ಲಿ ಕೊಡ್ತೇವೆ. ಹಾಗೆ ನಮ್ಮ ಮತ್ತೊಂದು ಪಂಬದ ಬಂಧುಗಳು ಕೈಯಲ್ಲಿ ದೊಡ್ಡ ಜಾಗಟೆಯನ್ನು ಹಿಡಿದುಕೊಂಡು ಅಲ್ಲಿ ನಿಂತಿರ್ತಾರೆ. ಅಲ್ಲಿಗೆ ಶೇರಿಗಾರರು ಬಂದು ಆ ಪಂಬದರ ಕಿವಿಯಲ್ಲಿ ಎಷ್ಟು ದಿವಸದ ಜಾತ್ರೆ ಎಂಬುದನ್ನು ಅವರ ಕಿವಿಯಲ್ಲಿ ಗೌಪ್ಯವಾಗಿ ಹೇಳ್ತಾರೆ. ಸುಮಾರು ಸಾವಿರ ಸಂಖ್ಯೆಯ ಭಕ್ತಾದಿಗಳು ಆ ಒಂದು ಕ್ಷಣಕ್ಕೆ ಕಾದುಕೊಂಡಿರ್ತಾರೆ. ಆ ಶೇರಿಗಾರರು ಹೇಳಿದ ನಂತರ ಆ ಪಂಬದ ಬಂಧುಗಳು ಅದನ್ನು 3 ಸಲ ಜೋರಾಗಿ ಹೇಳಿಬಿಡ್ತಾರೆ. ಪೊಲಳಿ ದೇವಸ್ಥಾನದ ಎಷ್ಟು ದಿವಸದ ಜಾತ್ರೆ ಆಗ ಎಲ್ಲರಿಗೂ ಗೊತ್ತಾಗ್ತದೆ. ಆಗ ಎಲ್ಲ ಲೆಕ್ಕ ಹಾಕ್ತಾರೆ. ಯಾವಾಗ ಚೆಂಡು ಪ್ರಾರಂಭ ಆಗ್ತದೆ, ಯಾವಾಗ ಕಡೆ ಚೆಂಡು, ಯಾವಾಗ ರಥೋತ್ಸವ, ಯಾವಾಗ ಆರಡ ಎಂಬುದಾಗಿ ಆಗ ಅಲ್ಲಿ ಗೊತ್ತಾಗ್ತದೆ. ಇಷ್ಟಕ್ಕೆ ಕುದಿ ಕರೆಯುವ ಕಾರ್ಯಕ್ರಮ ಮುಗಿಯುವುದಿಲ್ಲ. ಅಲ್ಲಿ 3 ಸಲ ಆರಡ ಕರೆದ ನಂತರ ನಂದ್ಯದ ಗುರಿಕಾರರ ನೇತೃತ್ವದಲ್ಲಿ ನಾವೆಲ್ಲ ತೀಯ ಸಮಾಜದ ಬಂಧುಗಳು ಆ ಪಂಬದ ಬಂಧುಗಳನ್ನು ದೇವಸ್ಥಾನದ ಅಖಿಲೇಶ್ವರ ದೇವಸ್ಥಾನ ಅಂತ ಉಂಟು, ಅಲ್ಲಿ ಫಲ್ಗುಣಿ ನದಿಯ ತಟ್ಟದಲ್ಲಿ ಅಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿಯೂ ಆರಡ ಕರೆಯುವ ಕ್ರಮ ಇದೆ. ಅಲ್ಲಿಂದ ಕರೆದುಕೊಂಡು ಬಂದ ನಂತರ ಆ ದಿವಸದ ಕಾರ್ಯಕ್ರಮ ಮುಗಿಯುತ್ತದೆ.
ಮರುದಿವಸ ಯಥಾ ಪ್ರಕಾರ ಪುನಃ ಪೊಲಳಿ ದೇವಸ್ಥಾನದಲ್ಲಿ ಆರಾಡ ಕರೆಯುವ ಕ್ರಮ ಇದೆ. ಅಲ್ಲಿ ಆರಾಡ ಕರೆದು ಪಂಬದ ಬಂಧುಗಳನ್ನು ವಾದ್ಯಘೋಷಗಳೊಂದಿಗೆ ಪುನಃ ನಮ್ಮ ಸುಲಕ್ಕಿ ಪಡ್ಪು ಮಾಮ್ಮೈ ಕಟ್ಟಿಗೆ ಕರೆದುಕೊಂಡು ಬಂದು ಅಲ್ಲಿ ಆರಾಡ ಕರೆಯಲಿಕ್ಕಿದೆ. ಅಲ್ಲಿ ಆರಾಡ ಕರೆದ ನಂತರ ಮತ್ತೆ ಪಂಬದ ಬಂಧುಗಳನ್ನು ಫಲ್ಗುನಿ ನದಿಯ ತಟಕ್ಕೆ ಕರೆದುಕೊಂಡು ಬಂದು ದೋಣಿಯ ಮುಖಾಂತರವೇ, ಇದೊಂದು ವಿಶೇಷ, ದೋಣಿಯಲ್ಲಿಯೇ ಕರೆದುಕೊಂಡು ಬರಬೇಕು. ಈಗ ಇಲ್ಲಿ ರಾಜರಸ್ತೆ ಆಗಿದೆ, ಅಲ್ಲಿಂದ ಹೋಗ್ಬೋದು, ಆದರೆ ಆ ಕ್ರಮ ಇಲ್ಲ. ಆ ಪಂಬದ ಬಂಧುಗಳು ಇಲ್ಲಿಂದ ಭಂಡಾರ ಹೋಗುವುದು, ಭಂಡಾರ ಬರುವುದು, ಅದು ಫಲ್ಗುನಿ ನದಿಯನ್ನು ದಾಟಿಯೇ ಬರಬೇಕು. ಸೂಟೆಯ ಬೆಳಕಿನಲ್ಲೇ ಹೋಗಬೇಕು. ಇಲ್ಲಿಗೆ ಪುನಃ ಅವರನ್ನು ಕರೆದುಕೊಂಡು ಬಂದು ಈ ಭದ್ರಕಾಳಿ ದೇವಿಯ ಎದುರಿನಲ್ಲಿ ಭಗವತಿ ಮಾತೆಯ ಸಾನ್ನಿಧ್ಯದಲ್ಲಿ ಪುನಃ ಇಲ್ಲಿ ಆರಾಡ ಕರೆಯುವಂತಹ ಕ್ರಮ ಉಂಟು. ಈ ಪೊಲಳಿ ಕ್ಷೇತ್ರವನ್ನು ಬಿಟ್ಟರೆ ಬೇರೆ ಈ ಸಾವಿರ ಸೀಮೆಯ ಬೇರೆ ಯಾವುದೇ ಕಡೆಯಲ್ಲಿ ಹೋಗಿ ಆರಾಡ ಕರೆಯುವ ಕ್ರಮ ಇಲ್ಲ. ಅದು ಈ ತೀಯ ಸಮಾಜದ ಕೇಂದ್ರ ಸ್ಥಳವಾದ ಈ ನಂದ್ಯ ಕ್ಷೇತ್ರದಲ್ಲಿ ಮಾತ್ರ. ಇದು ಭಗವತಿ ಮಾತೆಗೂ ರಾಜರಾಜೇಶ್ವರ ಅಮ್ಮನವರಿಗಿರುವಂತಹ ಒಂದು ನಿಕಟವಾದ ಸಂಬಂಧ. ಇದನ್ನು ನಾವು ಬಹಳ ಭಯಭಕ್ತಿಯಿಂದ ಈವರೆಗೂ ಆಚರಿಸಿಕೊಂಡು ಬಂದಿದ್ದೇವೆ. ಇಲ್ಲಿ ಆರಾಡ ಕರೆದ ನಂತರ ಪಂಬದ ಬಂಧುಗಳಿಗೆ, ವಾದ್ಯದ ನಮ್ಮ ಬಂಧು ಮಿತ್ರರಿಗೆ, ಹಾಗೆಯೇ ದೇವಸ್ಥಾನದ ಅಲ್ಲಿ ಕೆಲಸ ಮಾಡುವವರಿಗೆ, ಇಲ್ಲಿ ನಂದ್ಯದ ಗುರಿಕಾರರ ಮನೆಯಲ್ಲಿ ಅವರಿಗೆ ಸಮ್ಮಾನ ಆಗುವಂತಹ ಒಂದು ಕ್ರಮ ಉಂಟು. ಅವರನ್ನೆಲ್ಲ ಬಹಳ ಗೌರವಾದರದಿಂದ ಅವರಿಗೆ ಸಂಭಾವನೆಯನ್ನು ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡಿ ಬಹಳ ಮರ್ಯಾದಪೂರ್ವಕವಾಗಿ ಎಲ್ಲವರನ್ನು ಕರೆದುಕೊಂಡು ಹೋಗುವಂಥ ಒಂದು ಸಂಪ್ರದಾಯ. ಇದನ್ನು ನಮ್ಮ ಹಿರಿಯರು ನಡೆದುಕೊಂಡು ಬರ್ತಾಯಿದ್ರು.
ಇದರ ಹಿನ್ನೆಲೆ ಹೇಳುವುದಾದರೆ ಮುಂಚೆ ಉಳ್ಳಾಲ ಭಗವತಿ ಕ್ಷೇತ್ರದಿಂದ ಪೊಳಲಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಭಂಡಾರ ಹೋಗುವ ಕ್ರಮ ಇತ್ತಂತೆ. ಅದು ಬಹಳ ದೂರ ಇರುವ ಕಾರಣ ಈ ನಂದ್ಯ ಕ್ಷೇತ್ರ ಉಳ್ಳಾಲ ಕ್ಷೇತ್ರಕ್ಕೆ ಸೇರಿದ ಸ್ಥಳವಾದುದರಿಂದ ಹಿರಿಯರು ಅದನ್ನು ಇಲ್ಲಿಗೆ ಸೀಮಿತಗೊಳಿಸಿ ಇಲ್ಲಿಯ ಗುರಿಕಾರರು ಅದರ ನೇತೃತ್ವವನ್ನು ವಹಿಸಿ ಅದನ್ನು ಬಹಳ ಭಯಭಕ್ತಿಯಿಂದ ನಡೆಸಿಕೊಂಡು ಬರ್ತಾರೆ. ಇದರ ಎಲ್ಲ ಖರ್ಚು ವೆಚ್ಚವನ್ನು ನಂದ್ಯದ ಮನೆಯ ಗುರಿಕಾರರ ಮನೆಯವರು ಇದನ್ನೆಲ್ಲ ಭರಿಸಬೇಕು. ಎಲ್ಲ ತೀಯ ಸಮಾಜ ಬಂಧುಗಳನ್ನು ಒಟ್ಟು ಸೇರಿಸಿ ಈ ದಿವಸದ ಕಾರ್ಯಕ್ರಮವನ್ನು ಬಹಳ ಭಕ್ತಿಯಿಂದ ನಡೆಸಿಕೊಂಡು ಬರ್ತಾರೆ. ಇದು ಇನ್ನೂ ಮುಂದುವರಿಬೇಕು. ಹೀಗೆಯೇ ದೇವಿಯ ಸೇವೆಯನ್ನು ಮಾಡುವಂತಹ ಭಾಗ್ಯ ನಮಗೆಲ್ಲರಿಗೂ ಒದಗಿ ಬರಬೇಕು ಎಂಬುದು ನಮ್ಮೆಲ್ಲರ ಆಶಯ. ಇದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ, ಅರ್ಚಕ ವೃಂದ, ತಂತ್ರಿ ವರ್ಗ, ಸಿಬ್ಬಂದಿ ವರ್ಗ, ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಊರ ಪರ ಊರ ಎಲ್ಲ ಸಮಾಜದ ಬಂಧುಗಳನ್ನು ನಾವು ಬಹಳ ಭಕ್ತಿಯಿಂದ ಇದನ್ನು ನೆರವೇರಿಸಿಕೊಂಡು ಬರ್ತೇವೆ. ಸಾವಿರ ಸೀಮೆ ಸಮಸ್ತ ಸರ್ವರಿಲ್ಲಂದು ಮುಡಿಯೇರೋಣ.